ಚಿಟಿಕೆ ಹೊಡೆದಷ್ಟು ಸುಲಭದಲ್ಲಿ ಶುಂಠಿ ಸಿಪ್ಪೆ ತೆಗಿಬೇಕಾ? ಹಾಗಾದರೆ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಲೋ ನಮಸ್ತೆ, ಹೇಗಿದ್ರಲ್ಲ? ನನ್ನ ಇವತ್ತಿನ ವಿಡಿಯೋದಲ್ಲಿ ಅಡುಗೆ ಮನೆಗೆ ಬೇಕಾಗಿರುವಂಥ ಒಂದು ಯೂಸ್ಫುಲ್ ಆಗಿರುವಂಥ ಕಿಚನ್ ಟಿಪ್ಸನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ. ಶುಂಠಿ ಸಿಪ್ಪೆಯನ್ನು ತುಂಬಾ ಸುಲಭವಾಗಿ ಚಿಟಿಕೆ ಹೊಡೆದಷ್ಟೇ ಸುಲಭವಾಗಿ ಹೇಗೆ ತೆಗಿಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆಗಿರುವ 2 ಟ್ರಿಕ್ಸನ್ನು ಹೇಳ್ಕೊಡ್ತಾ ಇದ್ದೀನಿ. ಇವಾಗಂತೂ ಎಸ್ಪೆಷಲಿ ಎಲ್ರಿಗೂ ತುಂಬಾ ಇದು ಬೇಕಾಗಿರುತ್ತೆ. ಯಾಕಂತಂದರೆ ನಾವು ಕಷಾಯ ಮಾಡಲಿಕ್ಕೆ, ಅಡುಗೆಗೆ, ಪದಾರ್ಥಕ್ಕೆ ಅಂತ ಬಳಸ್ತಾನೆ ಇರ್ತೀವಿ. ಈ ವಿಡಿಯೋ ನೋಡಿ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಡೈರೆಕ್ಟಾಗಿ ಬರುತ್ತೆ, ಬೇಗನೆ ಸಿಗುತ್ತೆ. ನೀವು ಬೇಗನೆ ನನ್ನ ವಿಡಿಯೋನ ನೋಡ್ಬೋದು. ಥ್ಯಾಂಕ್ಸ್ ಎಲ್ರಿಗೂ. ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ಮನೆಯಲ್ಲಿ ಶುಂಠಿನ ಜಾಸ್ತಿ ಯೂಸ್ ಮಾಡ್ತಾನೆ ಇರ್ತೇವೆ. ಟೀಗಿರ್ಬೋದು, ಕಷಾಯಕ್ಕಿರ್ಬೋದು, ಅಡುಗೆಗಿರ್ಬೋದು ಜಾಸ್ತಿ ಶುಂಠಿನ ಹಾಕ್ತೀವಿ. ಆದರೆ ಶುಂಠಿ ಸಿಪ್ಪೆ ತೆಗೆಯೋದಿದೆಯಲ್ಲ, ತುಂಬ ಜನರಿಗೆ ಕರೆಕ್ಟಾಗಿ ಗೊತ್ತಿಲ್ಲ. ತುಂಬ ಶುಂಠಿನ ವೇಸ್ಟ್ ಮಾಡ್ತಾರೆ ಸಿಪ್ಪೆ ತೆಗೆಯುವಾಗ. ನೋಡಿ, ಈ ಥರ ಎಲ್ಲ ನಾವು ಸಿಪ್ಪೆ ತೆಗೆಯೋದ್ರಿಂದ ಏನಾಗುತ್ತೆ ಅಂತಂದರೆ ಎಷ್ಟು ಶುಂಠಿ ವೇಸ್ಟ್ ಆಗುತ್ತೆ ನೋಡಿ. ಶುಂಠಿ ಒಂದು ಚೂರು ವೇಸ್ಟ್ ಆಗೋದಾಗಿ ಚಿಟಿಕೆ ಹೊಡೆದಷ್ಟು ಸುಲಭದಲ್ಲಿ ಈಸಿಯಾಗಿ ಸಿಪ್ಪೆ ತೆಗೆಯುವಂಥ 2 ಸೀಕ್ರೆಟ್ ಟಿಪ್ಸನ್ನು ನನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಮೊದಲನೇ ಟಿಪ್ಸ್ ಏನು ಅಂತಂದರೆ, ಶುಂಠಿ ಸಿಪ್ಪೆ ತೆಗೆಯೋಕ್ಕಿಂತ ಮುಂಚೆ ನಾವು ಅದನ್ನ ನೀಟಾಗಿ ತೊಳ್ಕೊಬೇಕು. ಅದಾದ ನಂತರ ಒಂದು ಬೌಲಲ್ಲಿ ಅಥವಾ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ತಗೊಂಡು ಒಂದು ಸ್ವಲ್ಪ ಕಲ್ಲುಪ್ಪು, ಒಂದು ಸ್ವಲ್ಪ ವೆನಿಗರನ್ನು ಹಾಕೋಬೇಕು. ವೆನಿಗರನ್ನು ಹಾಕ್ಕೊಂಡು ಇವಾಗ ನಮಗೆ ಯೂಸ್ ಮಾಡಬೇಕಾಗಿರುವಂಥ ಶುಂಠಿನ ಇದರಲ್ಲಿ ಒಂದು 3 ನಿಮಿಷ ಆದರೂ ನಾವು ಮುಳುಗಿಸಿಡಬೇಕು. ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ಶುಂಠಿ ಸಿಪ್ಪೆ ಇದೆಯಲ್ವಾ, ಅದು ತುಂಬಾ ಮೆದುವಾಗುತ್ತೆ, ಅಂದರೆ ಸಾಫ್ಟ್ ಆಗುತ್ತೆ. ಅದಾದ ನಂತರ ನಮಗೆ ಸಿಪ್ಪೆ ಸುಳಿಲಿಕ್ಕೆ ಈಸಿ ಆಗುತ್ತೆ. ಎಲ್ಲದಕ್ಕಿಂತ ಜಾಸ್ತಿ ಆಗಿ ಏನಾದರೂ ಜೆಮ್ಸ್, ಬ್ಯಾಕ್ಟೀರಿಯಾ, ಫಂಗಸ್ ಏನೇ ಇದ್ದರೂ ಈ ಥರ ಮಾಡೋದ್ರಿಂದ ಕಂಪ್ಲೀಟಾಗಿ ಶುಂಠಿ ತುಂಬಾ ಕ್ಲೀನ್ ಆಗುತ್ತೆ. ಮತ್ತು ಒಂದ್ಸರಿ ಕ್ಲೀನಾಗಿರುವಂಥ ನೀರಲ್ಲಿ ತೊಳ್ಕೊಂಡು ಇವಾಗ ಒಂದು ಸ್ಪೂನ್, ಮನೆಯಲ್ಲಿ ಟೇಬಲ್ ಸ್ಪೂನ್ ಇರುತ್ತಲ್ವ, ಈ ಥರ ಸ್ಪೂನ್, ಸ್ವಲ್ಪ ಶಾರ್ಪ್ ಎಡ್ಜ್ ಇರುವಂಥ ಸ್ಪೂನನ್ನು ತಗೊಂಡು ಶುಂಠಿನ ಕೈಯಲ್ಲಿ ಈ ಥರ ಗಟ್ಟಿಯಾಗಿ ಹಿಡ್ಕೊಂಡು ನೋಡಿ, ಈ ಥರ ಈಸಿಯಾಗಿ ಸಿಪ್ಪೆನ ತಗೋಬೇಕು. ಆ್ಯಕ್ಚುಲಿ ಪರ್ಫೆಕ್ಟ್ ಮೆಥಡ್ ಅಂತಂದರೆ ಜಾಸ್ತಿ ಜನ ಯೂಸ್ ಮಾಡೋ ಮೆಥಡ್ ಅಂತಂದರೆ ಇದೇ ಥರ ಶುಂಠಿನ ನಾವು ಸ್ಪೂನಲ್ಲಿ ಸಿಪ್ಪೆನ ತೆಗೆಯುವಂಥದ್ದು. ತುಂಬ ಜನರಿಗೆ ಈ ಮೆಥಡ್ ಗೊತ್ತಿಲ್ಲ. ಬಟ್ ಇದರಿಂದ ಏನಾಗುತ್ತೆ ಅಂತಂದರೆ ಶುಂಠಿ ಜಾಸ್ತಿ ಹಾಳಾಗಲ್ಲ, ಮತ್ತು ಪ್ರತಿಯೊಂದು ಎಡ್ಜ್ ಅಥವಾ ಅದರ ಸಂದುಗಳಲ್ಲಿ ಇರುತ್ತಲ್ವ ಸಿಪ್ಪೆ, ಅದೆಲ್ಲ ತುಂಬಾ ಸುಲಭವಾಗಿ ನಾವು ಸ್ಪೂನಲ್ಲಿ ತೆಗೆಯಬೋದು. ನೋಡಿದ್ರಲ್ಲ, ನಿಮಗೆ ನೋಡ್ತಾ ಇದ್ದರೆ ಗೊತ್ತಾಗುತ್ತೆ ಎಷ್ಟು ಈಸಿಯಾಗಿ ಸಿಪ್ಪೆ ಹೋಗ್ತಾ ಇದೆ ಅಂತ. ಒಂದು ನಾವು ವೆನಿಗರ್ ಮತ್ತು ಉಪ್ಪು ಹಾಕಿರೋ ನೀರಲ್ಲಿ ಸ್ವಲ್ಪ ಮುಳುಗಿಸಿಟ್ಟಿದ್ವಲ್ವಾ, ಅದು ಹೆಲ್ಪ್ ಆಗುತ್ತೆ. ಸಿಪ್ಪೆ ಸಾಫ್ಟ್ ಆಗಲಿಕ್ಕೆ ಅದು ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ಈಸಿಯಾಗಿ ಸಿಪ್ಪೆನ ಸುಳ್ಕೋಬೋದು. ಬ್ಯಾಕ್ಟೀರಿಯಾ, ಫಂಗಸ್, ವೈರಸ್ಗಳನ್ನೆಲ್ಲ ಕಿಲ್ ಮಾಡಲಿಕ್ಕೆ ಕೂಡ, ಸಾಯಿಸಲಿಕ್ಕೆ ಕೂಡ ಅಷ್ಟೇ ಈ ನೀರಲ್ಲಿ ಹಾಕಿರೋದ್ರಿಂದ ತುಂಬಾ ಒಳ್ಳೆಯದು. ನೋಡಿ, ಸಂದಲ್ಲಿ ಇರುವಂತಹ ಕೂಡ ಶುಂಠಿ ಸಿಪ್ಪೆ ಎಷ್ಟು ಈಸಿಯಾಗಿ, ಎಷ್ಟು ಸುಲಭವಾಗಿ ಹೋಗುತ್ತೆ ಅಂತ ನೋಡಿ. ಇದು ಪರ್ಫೆಕ್ಟ್ ಮೆಥಡ. ನೋಡಿ, ಚೂರು ವೇಸ್ಟ್ ಆಗಿಲ್ಲ, ಬರೀ ಸಿಪ್ಪೆ ಅಷ್ಟೇ ಹೋಗಿದೆ. ಇವಾಗ ಇನ್ನೊಂದು ಮೆಥಡನ್ನು ಹೇಳ್ತೀನಿ. ಈ ಪರು ಅಂತಾರಲ್ವ, ಈ ಥರ ಇರೋ ಸಪೂರ ಇರುವಂಥ ಚಿಕ್ಕ ನೈಫಲ್ಲಿ ನೋಡಿ ತೆಗೆಯುವಂಥ ಇನ್ನೊಂದು ಮೆಥಡ್ ಇದೆ. ಇದನ್ನು ಕೂಡ ಅಷ್ಟೇ, ನಾವು ಸ್ಪೂನಲ್ಲಿ ತಗೊಂಡು ಸಿಪ್ಪೆ ಸುಳಿತಾ ಇದ್ದೀವಲ್ಲ, ಅದೇ ಥರ ಶುಂಠಿನ ಕೈಯಲ್ಲಿ ಗಟ್ಟಿಯಾಗಿ ಹೋಲ್ಡ್ ಮಾಡಿಕೊಂಡು ನೋಡಿ ಈ ಥರ ನೀಟಾಗಿ ಸಿಪ್ಪೆನ ಸುಳಿಬೇಕು. ತುಂಬಾ ಈಸಿಯಾಗಿ ಬರುತ್ತೆ. ನೈಫ್ ಅಂತಂದರೆ ನಾವು ನಾರ್ಮಲ್ ಆಗಿ ತರಕಾರಿ ಕಟ್ ಮಾಡುವಂಥ ನೈಫ್ ಅಲ್ಲ, ಚಿಕ್ಕ ಸಪೂರ ನೈಫ್ ಇರುತ್ತಲ್ವ, ಅದರಲ್ಲಿ ಏನಂತಾರೆ ಅದಕ್ಕೆ ಪರು ಅಂತ ಏನೋ ಹೇಳ್ತಾರಲ್ವ, ಆ ಥರ ಇರಬೇಕು. ಅದರಲ್ಲಿ ನಿಮಗೆ ಈಸಿಯಾಗಿ ಸಿಪ್ಪೆ ಹೋಗುತ್ತೆ. ನೋಡಿ, ಇದರಲ್ಲಿ ಕೂಡ ಅಷ್ಟೇ ಎಡೆಯಲ್ಲಿರುವಂತಹ ಸಿಪ್ಪೆ ಕೂಡ ಈಸಿಯಾಗಿ ನಾವು ತೆಗಿಬೋದು. ನೋಡಿ ಎಷ್ಟು ಈಸಿಯಾಗಿ, ಎಷ್ಟು ನೀಟಾಗಿ ಸಿಪ್ಪೆನ ನಮಗೆ ತೆಗಿಲಿಕ್ಕೆ ಬರ್ತಾ ಇದೆ ಅಂತ ನೋಡಿ. ಈ ಥರ ಮಾಡಿದರೆ ಎಷ್ಟು ಕ್ಲೀನ್ ಆಗುತ್ತೆ ನೋಡಿ. ಮತ್ತು ನಿಮಗೆ ಅದರದ್ದು ಶುಂಠಿ ಫ್ಲಶ್ ಅಥವಾ ಜಾಸ್ತಿ ಶುಂಠಿ ಈ ಥರ ವೇಸ್ಟ್ ಆಗಲ್ಲ. ಬರೀ ಸಿಪ್ಪೆ ಅಷ್ಟೇ ನಾವು ಸುಳ್ಕೋಬೋದು. ಹಾಗೆಯೇ ಅದರದ್ದು ಏನಾದರೂ ಕೆಟ್ಟು ಹೋಗಿರುವಂಥ ಭಾಗ ಇದ್ದರೆ ಅದನ್ನು ಕೂಡ ನಾವು ಈಸಿಯಾಗಿ ರಿಮೂವ್ ಮಾಡ್ಕೋಬೋದು. ನೋಡಿ ಎಷ್ಟು ಈಸಿಯಾಗಿ ಶುಂಠಿ ಸಿಪ್ಪೆನ ನಾವು ಸುಳ್ಕೊಂಡಿವಿ ಅಂತ ನೋಡಿ. ನೈಫ್ ತೋರಿಸ್ತಾ ಇದ್ದೀನಿ, ಈ ಥರ ಇರಬೇಕು. ಇದೆರಡು ಈಸಿ ಟ್ರಿಕ್ಸ್ ನಿಮಗೆ ಶುಂಠಿ ಸಿಪ್ಪೆ ಸುಳಿಲಿಕ್ಕೆ. ಈಗ ಈ ಶುಂಠಿನ ಪೇಸ್ಟ್ ಹೇಗೆ ಮಾಡಿಕೊಂಡು ನಾವು ತುಂಬ ದಿನ ಸ್ಟೋರ್ ಮಾಡ್ಬೋದು ಅನ್ನೋದನ್ನು ಕೂಡ ಹೇಳ್ತಾ ಇದ್ದೀನಿ.
ಶುಂಠಿನ ನೀವು ಕ್ಲೀನಾಗಿ ತೊಳ್ಕೊಂಡು ಸಿಪ್ಪೆ ತೆಗೆದಿರುವಂಥ ಶುಂಠಿನ ನಾವು ಪುಡಿ ಮಾಡುವಂತಹ ಮಿಕ್ಸಿಗೆ ಹಾಕ್ಕೊಂಡು ಒಂದು ಚೂರು ನೀರು ಹಾಕದೆ ಡೈರೆಕ್ಟಾಗಿ ಪೇಸ್ಟ್ ಮಾಡ್ಕೋಬೇಕು. ಈ ಪೇಸ್ಟನ್ನು ನೀವು ಯಾವುದಾದ್ರೂ ಗಾಳಿ ಹೋಗದಂಥ ಡಬ್ಬಕ್ಕೆ ಹಾಕಿ ಫ್ರಿಜ್ ಒಳಗಡೆ ಇಟ್ಟರೆ ಇದು ತಿಂಗಳುಗಟ್ಟಲೆ ಒಂದು ಚೂರು ಹಾಳಾಗಲ್ಲ. ಇನ್ನು ತುಂಬಾ ಜಾಸ್ತಿ ದಿನ ಬರಬೇಕು, 6 ತಿಂಗಳಿಗಿಂತನೂ ಮೇಲ್ಗಡೆ ಬರಬೇಕು ಅಂತಂದರೆ ನೀವು ಏನು ಮಾಡಬೇಕು, ಈ ಶುಂಠಿ ಪೇಸ್ಟಿಗೆ ಸ್ವಲ್ಪ ಉಪ್ಪನ್ನು ಹಾಕಬೇಕು. ಗ್ರೈಂಡ್ ಮಾಡುವಾಗ ಬೇಕಾದರೂ ಹಾಕ್ಬೋದು, ಶುಂಠಿ ಪೇಸ್ಟ್ ಮಾಡುವಾಗ ಬೇಕಾದರೂ ಹಾಕ್ಬೋದು, ಅಥವಾ ರುಬ್ಬಿ ಆದ ನಂತರ ಒಂದು ಸ್ವಲ್ಪ ಇದಕ್ಕಾದರೆ ಒಂದು 1/4 ಟೇಬಲ್ ಸ್ಪೂನಷ್ಟು, ಇಷ್ಟು ಶುಂಠಿಗೆ 1/4 ಟೇಬಲ್ ಸ್ಪೂನಷ್ಟು ಉಪ್ಪು ಬೇಕಾಗುತ್ತೆ. ನೋಡಿ, ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡಿಕೊಂಡು ಅದನ್ನ ಡಬ್ಬದಲ್ಲಿ ಹಾಕಿಟ್ರೆ 6 ತಿಂಗಳಾದರೂ ಹಾಳಾಗಲ್ಲ. ಅದನ್ನ ನಾವು ಅಡುಗೆಗೆ ಯೂಸ್ ಮಾಡ್ಬೋದು. ಕಷಾಯ ಮಾಡಲಿಕ್ಕೆ, ಟೀಗೆ ಹಾಕಲಿಕ್ಕೆ ನಾವು ಶುಂಠಿ ಪೇಸ್ಟನ್ನು ಹಾಕ್ತೀವಿ ಅಂತಂದರೆ ಆವಾಗ ನಾವು ಉಪ್ಪು ಹಾಕಬಾರ್ದು. ಹಾಗೆಯೇ ಡೈರೆಕ್ಟಾಗಿ ನೀರು ಹಾಕದೆ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಡೈರೆಕ್ಟಾಗಿ ಒಂದು ಡಬ್ಬದಲ್ಲಿ ಹಾಕಿ ಅದನ್ನ ಫ್ರಿಜ್ಜಲ್ಲಿ ನೀವು ಸ್ಟೋರ್ ಮಾಡ್ಬೋದು. ಹಾಗೆಯೇ ಈ ಶುಂಠಿ ಸಿಪ್ಪೆನ ನೀವು ಯಾವುದೇ ಕಾರಣಕ್ಕೆ ಬಿಸಾಡಲಿಕ್ಕೆ ಹೋಗಬೇಡಿ. ಯಾಕಂತಂದರೆ ಶುಂಠಿಗಿಂತ ಕೂಡ ಜಾಸ್ತಿ ಆಗಿರುವಂಥ ಔಷಧ ಅಂಶಗಳು ಈ ಶುಂಠಿ ಸಿಪ್ಪೆಯಲ್ಲಿರುತ್ತೆ. ಇದನ್ನ ನಾವು ಏನು ಮಾಡ್ಬೋದು ಅಂತಂದರೆ ಸ್ಟೋರ್ ಮಾಡ್ತಾ ಬರ್ಬೋದು. ಶುಂಠಿ ನಾವು ಸಿಪ್ಪೆ ಸುಳಿದಾಗೆಲ್ಲ ಅದನ್ನ ಒಂದು ಡಬ್ಬದಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಳ್ತಾ ಬನ್ನಿ. ಅದಾದ ನಂತರ ಒಂದು ಸರಿ ತುಂಬಾ ಜಾಸ್ತಿ ಆದ ನಂತರ ಅದೆಲ್ಲದನ್ನು ಹೊರಗಡೆ ತೆಗೆದುಬಿಟ್ಟು ಒಂದು ಪೇಪರ್ ಅಥವಾ ಕ್ಲೀನಾಗಿರುವ ಬಟ್ಟೆಯಲ್ಲಿ ಹಾಕಿಬಿಟ್ಟು ಬಿಸಿಲಿಗೆ ಇಟ್ಟು ಅದನ್ನ ಒಣಗಿಸ್ಬಿಟ್ಟು ನಾವು ಪೌಡರ್ ಮಾಡಿಕೊಂಡು ಅದನ್ನ ಟೀ ಕಾಫಿಗೆ ಯೂಸ್ ಮಾಡ್ಬೋದು. ಒಳ್ಳೆ ಫ್ಲೇವರ್ ಕೊಡುತ್ತೆ ನಿಮಗೆ, ಮತ್ತು ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಆ ವಿಡಿಯೋ ಕೂಡ ನಾನು ನೆಕ್ಸ್ಟ್ ಹಾಕ್ತೀನಿ. ಅದಕ್ಕೇ ನಾನು ಹೇಳ್ತಾ ಇರೋದು, ಶುಂಠಿ ಸಿಪ್ಪೆ ಕೂಡ ಬಿಸಾಡಬೇಡಿ, ಸ್ಟೋರ್ ಮಾಡ್ತಾ ಬನ್ನಿ. ನೋಡಿದ್ರಲ್ಲಿ ಇವತ್ತಿನ ವಿಡಿಯೋದಲ್ಲಿ ಶುಂಠಿಯ ಸಿಪ್ಪೆನ ನಾವು ಹೇಗೆ ಈಸಿಯಾಗಿ ತಗೊಂಡ್ವಿ, ಹಾಗೆಯೇ ಶುಂಠಿ ಪೇಸ್ಟನ್ನು ನಾವು ಎಷ್ಟು ಸುಲಭವಾಗಿ ಮಾಡ್ಕೊಂಡ್ವಿ ಅಂತ. ನನ್ನ ಚಾನೆಲ್ನಲ್ಲಿ ಬೆಳ್ಳುಳ್ಳಿ ಸಿಪ್ಪೆ ಕೂಡ ತುಂಬಾ ಸುಲಭವಾಗಿ ಹೇಗೆ ತೆಗೀಬೋದು ಅನ್ನೋದರ ವಿಡಿಯೋ ಕೂಡ ಇದೆ. ಅದು 2.5 ಲಕ್ಷಕ್ಕಿಂತ ಜಾಸ್ತಿ ವ್ಯೂಸ್ ಆಗಿದೆ. ಆ ಲಿಂಕ್ಸನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅದನ್ನು ಕೂಡ ನೀವು ನೋಡ್ಬೋದು. ತುಂಬಾ ಯೂಸ್ಫುಲ್ ಆಗಿರುವಂಥ ಬೇಕಾದಷ್ಟು ಕಿಚನ್ ಟಿಪ್ಸ್ ಕೂಡ ನನ್ನ ಚಾನೆಲ್ನಲ್ಲಿದೆ. ಎಲ್ಲದನ್ನು ನೀವು ನೋಡ್ಕೋಬೋದು. ಪ್ಲೇ ಲಿಸ್ಟ್ ಕೂಡ ಮಾಡಿದ್ದೀನಿ, ಅದರಲ್ಲಿ ಕೂಡ ನಿಮಗೆ ಸಿಗುತ್ತೆ. ಒಳ್ಳೊಳ್ಳೆ ರೆಸಿಪೀಸ್ ಕೂಡ ಇದೆ. ಲಾಕ್ಡೌನಲ್ಲಿ ನೀವು ಆ ರೆಸಿಪೀಸ್ಗಳನ್ನು ಕೂಡ ಟ್ರೈ ಮಾಡ್ಬೋದು. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಇಲ್ಲಿ ತನಕ ನೀವು ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರೆಯಬೇಡಿ. ಯಾಕಂತಂದರೆ ನೆಕ್ಸ್ಟ್ ಹಾಕುವಂಥ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಡೈರೆಕ್ಟಾಗಿ ಸಿಗುತ್ತೆ, ನೀವು ಬೇಗನೆ ವಿಡಿಯೋ ನೋಡ್ಬೋದು. ಹಾಗೆಯೇ ಈ ವಿಡಿಯೋ ಶೇರ್ ಮಾಡೋದು ಕೂಡ ಮರೆಯಬೇಡಿ. ಯಾಕಂತಂದರೆ ತುಂಬ ಜನರಿಗೆ ಇದು ಯೂಸ್ ಆಗುತ್ತೆ. ಎಷ್ಟೋ ಜನರಿಗೆ ಶುಂಠಿ ಸಿಪ್ಪೆ ಹೇಗೆ ಈಸಿಯಾಗಿ ಸುಳಿಯೋದು ಅನ್ನೋದು ಅಥವಾ ತೆಗೆಯೋದು ಅನ್ನೋದು ಗೊತ್ತಿರಲ್ಲ. ಶೇರ್ ಮಾಡಿ, ಲೈಕ್ ಮಾಡಿ, ನನ್ನ ಪ್ರಯತ್ನನ ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.